ನಿಮ್ಮ ಹೆಸರು? ನಮ್ಮ ಹೆಸರು ಎಲ್ಲಪ್ಪ. ಎಲ್ಲಪ್ಪ ಬ್ಯಾಲ್ಯ. ಯಾವಾಗ ಹಾಕೊಂಬಂದಿದ್ದು ನೀವು ಲೋಡು? 5 ಗಂಟೆಗೆ ರಾತ್ರಿ 5 ಗಂಟೆ. ನಿನ್ನೆ ರಾತ್ರಿ? ಇವತ್ತು ರಾತ್ರಿ. ಇವತ್ತು ರಾತ್ರಿ. ಬೆಳಗಿಂದ ಹಿಂಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ? ಹ್ಞೂ ಸರ್. ಏನು ಸಮಸ್ಯೆ? ಏನಾಯ್ತು ಸರ್? ಹಾಂ, ಇದೇ ಪ್ರಾಬ್ಲಮ್. ಖರೀದಿ ಮಾಡ್ತಾ ಇರ್ಲಿಲ್ವಾ? ಖರೀದಿ ಇರ್ಲಿಲ್ಲ, ಬಂದಿತ್ತು, ಬಂದಿದೆ. ಪಾಪ ನಿನ್ನೆಯಿಂದ ಬೆಳಗ್ಗೆಯಿಂದ ಕಾಯ್ತಾ ಇದ್ದೀರಾ. ಎಷ್ಟು ಕ್ವಿಂಟಲ್ ಇದೆ ರಾಗಿ? ಇವು 26 ಮೂಟೆ. 26 ಮೂಟೆ. ಎಷ್ಟು ಬರ್ಬೋದು? ಬರ್ಬೋದು ಒಂದು 40-50. 40-50 ಬರ್ಬೋದು. ಬರ್ಬೋದಾ? ಎಲ್ಲ ಏನು ಇಷ್ಟು ಲೈನ್ ಇದೆ ಏಕ? ಹ್ಞೂ ರೀ ಸರ್, ಬೆಳಿಗ್ಗೆಯಿಂದ ಹಿಂಗೆ ಅಂತ. ಬೆಳಗ್ಗೆಯಿಂದ ಹಿಂಗೆ? ಹ್ಞೂ ಸರ್. ಅಲ್ಲ, ನೀವು ಕಷ್ಟಪಟ್ಟು ಬೆಳೆ ಬೆಳೆದ್ರು ಸಹ ನಿಮಗೆ ಏನು ಮಾಡಬೇಕು? ಒಂದು ಮಾರ್ಕೆಟ್ ಫೆಸಿಲಿಟಿ ಇಲ್ಲ, ಒಂದು ರಾಗಿ ಖರೀದಿ ಕೇಂದ್ರ ಇಲ್ಲ. ಯಾಕೆ ಏನು ಹೇಳ್ಬೇಕು ಸರ್? ಅಲ್ಲ, ಮಾತಾಡು. ತೂಗ್ತಾ ಇದ್ದೀನಿ ಬೆಳಿಗ್ಗೆಯಿಂದ ರಾತ್ರಿ 5 ಗಂಟೆಯಿಂದ ಹಿಂಗೆ ತೂಗ್ತಾ ಇದ್ದೀನಿ ಸರ್. ಹಾಂ, ಏನು ಮಾಡ್ಬೇಕು ಸರ್? ಹುಷಾರಿಲ್ವಾ ನಿಮಗೆ? ಇಲ್ಲ ಸರ್. ಅದಕ್ಕೆ ಬೇಗ ಹೋಗೋಣ ಅಂದರೆ ಆಗಲೇ ಇಲ್ಲ. ಬಂದು ಬೆಳಗ್ಗೆ ಬಂದಿರೋರು ನೀವು? 5 ಗಂಟೆಗೆ ಸರ್. ಮುಂಜಾನೆ 5 ಗಂಟೆಗೆ? ಹ್ಞೂ. ಈಗ ನೀವು ಬಂದಾಗ ರಾಗಿ ಖರೀದಿ ಕೇಂದ್ರ ಓಪನ್ ಇರಲಿಲ್ವಾ? ಬೆಳಿಗ್ಗೆಯಿಂದ ಒಂದು ಸಣ್ಣ ಹೊತ್ತು ಮಾಡಿದ್ರು. ಆಮೇಲೆ ಅಕ್ಕಿ ತುಂಬಕ್ಕೆ ಹೋದ್ರಂತೆ, ತಿರುಗಿ ಊಟಕ್ಕೆ ಹೋದ್ರು, ತಿರುಗಿ ನಾಷ್ಟಕ್ಕೆ ಹೋದ್ರು. ಇದೇ ಪ್ರಾಬ್ಲಮ್. ನಮ್ಮ ಕಷ್ಟ ಕೈ ಕಾಲು ಎಲ್ಲ ನೋಯ್ತೇವೆ ಸರ್. ಹೋಗೋಣ ಅಂತ ಏನೇನೋ ಭಾಗ ಬೀಳ್ತಾ ಇದ್ದೀನಿ, ಹೋಗೋಕ್ಕಾಗಲಿಲ್ಲ. ಎಲ್ಲಿಂದ ಬಂದಿರೋದು ನೀವು? ನಿಮ್ಮ ಹೆಸರು? ರವಿ. ಸರ್, ಯಾವ ಊರಿಂದ ಬಂದಿರಾ? ನಾವು ಕೈಮಲ ಹತ್ರ ಬೂತ್ನಹಳ್ಳಿಯಿಂದ ಬಂದಿರೋದು. ಮಧುಗಿರಿ ತಾಲೂಕಾ? ಮಧುಗಿರಿ ತಾಲೂಕು. ಸರ್, ಈಗ ಮಧುಗಿರಿ ಆರಾಮ್ಸಿಗೆ ಸರ್ ಏನಕ್ಕೆ ಸರ್ ಬಂದಿರೋದು ನೀವು? ರಾಗಿ ಬಿಡೋದಕ್ಕೆ. ರಾಗಿ ಬಿಡಕ್ಕ? ರಾಗಿ ಕೇಂದ್ರಕ್ಕ? ರಾಗಿ ಕೇಂದ್ರಕ್ಕೆ. ಸರ್, ಯಾವಾಗ ಬಂದಿರೋದು ನೀವು? ನಾವು ನೈಟ್ 10:30 ಬಂದಿರೋದು ಸರ್. ನಿನ್ನೆ ರಾತ್ರಿನಾ? ಸರ್, ಇಲ್ಲಿವರೆಗೂ ಖರೀದಿ ಆಗಲಿಲ್ಲ ನಿಮ್ಮ ರಾಗಿ? ಇನ್ನು ಈಗ ಅನ್ಲೋಡ್ ಆಗ್ತಾ ಇದೆ ಸರ್. ಹಾಂ, ಕೇಳಿದ್ರು ಯಾಕೆ ಡಿಲೇ ಅಂತ? ಕೂಲರ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಅವರು ಲೇಟ್ ಆಗ್ತಾರೆ. ಯಾರು? ಮ್ಯಾನೇಜರು ಅವರು ಎಲ್ಲ. ನಮ್ಮಂಥ ರೈತರಿಗೆ ಅಧಿಕಾರಿಗಳು ಈ ಥರ ಡಿಲೇ ಮಾಡಿಬಿಟ್ರೆ, ಇನ್ನು ಅವರು ಅನ್ನ ಬೆಳೀತಕ್ಕಂಥ ರೈತರನ್ನೇ ಈ ಥರ ಸರ್ಕಾರ ಹಿಂಗೆ ಮಾಡಿಬಿಟ್ರೆ ಇನ್ನು ಜನಸಾಮಾನ್ಯರು ಏನು ಮಾಡ್ತಾರೆ ಸರ್? ನಮ್ಮ ಸಮಸ್ಯೆ ಆದಷ್ಟು ಬೇಗ ಪರಿಹರಿಸಿಕೊಡಿ.